ಏಕಾಗಿ ಬಂದ್ಬಿಟ್ಟು ಹಲ್ಲೆ ಮಾಡಿಬಿಟ್ಟು 7ನೇ ವಾರ್ಡ್ ಅವನು ವಿದೇಶ ಮತ್ತು ಅಧ್ಯಕ್ಷರು ಜನರ ಶ್ರೀನಾಥ ಅನ್ನೋದು ಇಬ್ಬರು ಬಂದು ಕೈ ಲಾಕ್ ಮಾಡಿಬಿಟ್ಟು ಸರಗೂರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಗುರುವಾರ ಈ ಘಟನೆ ನಡೆದಿದ್ದು, ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷ ವಿನಾಯಕ್ ಪ್ರಸಾದ್ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಬಿಜೆಪಿ ಮುಖಂಡ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯೆ ಉಮಾಪತಿ ರಾಮು ಹಲ್ಲೆಗೊಳಗಾದ ವ್ಯಕ್ತಿ ಎಂದು ತಿಳಿದುಬಂದಿದೆ. ಪಂಚಾಯತಿಯ ಮುಖ್ಯ ಅಧಿಕಾರಿ ಸತೀಶ್ ಅವರ ಹತ್ತಿರ ವಾರ್ಡ್ ಸಮಸ್ಯೆಯ ಬಗ್ಗೆ ರಾಮು ಚರ್ಚೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಉಪಾಧ್ಯಕ್ಷ ವಿನಾಯಕ್ ಪ್ರಸಾದ್, ಸದಸ್ಯ ಶಿವಕುಮಾರ್, ಅಧ್ಯಕ್ಷೆ ಪತಿ ಶ್ರೀನಾಥ್ ಎಂಬುವವರು ಏಕಾಏಕಿ ರಾಮು ಮೇಲೆ ರಕ್ತ ಬರುವಂತೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಘಟನೆಯ ಬಳಿಕ ಗಾಯಾಳುಗಳನ್ನು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಗಲಾಟೆ ಮಾಡಿಕೊಂಡ ಎಲ್ಲರೂ ಕೂಡ ಬಿಜೆಪಿ ಪಕ್ಷದವರು ಎಂದು ತಿಳಿದು ಬಂದಿದೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ತಿಳಿದು ಬಂದಿದೆ. ವರದಿ ಚಂದ್ರಹಾದನೂರು. ಏನಿಲ್ಲ ಸರ್, ನಮ್ಮ ವಾರ್ಡದ ಸಮಸ್ಯೆ ಇತ್ತು. ಅಜಿತ್ ಕುಮಾರ್ ಅಂತ ಬಂದಿದ್ದರು. ಅವ್ರದನ್ನು ಫೈಲ್ ಮೂವ್ ಮಾಡಿ ಅಂತ ಹೇಳಿದ್ರು. ಯಾರಿಗೆ? ನಮ್ಮ ಚೀಫ್ ಆಫೀಸರ್ಗೆ ಹೇಳ್ಬಿಟ್ಟು ಅವನ್ನ ಒಪ್ಪಿಸ್ತಿದ್ರು. ನಾನಂತಂದ್ರೆ 100 ಜನ ಒಪ್ಪಿಸ್ಬೇಡಿ, ನೀವು ಇವತ್ತು ಕೆಲಸ ಆಗುತ್ತೆ, ಕೆಲಸ ಆಗಿಬಿಟ್ಟು ನಿಮ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಏಕಾಏಕಿ ಏನೋ ನಿಮ್ಮ ಮಗನ ನಿಮ್ಮ ಅಕ್ಕನ 100 ಜನ ಅಂತ ಏನೋ ಅಂದ್ಕೊಂಡು ಉಪಾಧ್ಯಕ್ಷ ವಿನಯ್ ಪ್ರಸಾದ್ ಅನ್ನೋನು ಏಕಾಏಕಿ ಬಂದ್ಬಿಟ್ಟು ಹಲ್ಲೆ ಮಾಡಿಬಿಟ್ಟು 7ನೇ ವಾರ್ಡ್ ಅವನು ವಿದೇಶ ಮತ್ತು ಅಧ್ಯಕ್ಷರು ಜನರ ಶ್ರೀನಾಥ ಅನ್ನೋದು ಇಬ್ಬರು ಬಂದು ಕೈ ಲಾಕ್ ಮಾಡಿಬಿಟ್ಟು ಮುಖದಲ್ಲಿ ಬೀಗ ಪಂಚ್ ಮಾಡಿ ಎದೆಗೆಲ್ಲ ಹೊಡೆದು, ಚೇರ್ಲೆಲ್ಲ ಹೊಡೆದು, ಈ ಕಾಲು ಸ್ವಲ್ಪ ಇದಾಗಿಬಿಟ್ಟಿದೆ. ಅಂದರೆ ಪಬ್ಲಿಕ್ ಕೆಲಸ ಮಾಡಲೇಬಾರ್ದ, ಪಬ್ಲಿಕ್ ಕೆಲಸ ಕೇಳಲೇಬಾರ್ದ. ಇವತ್ತು ಸಂಜೆ ಒಳಗೆ ನನ್ನ ಕೊಲೆ ಬೆದರಿಕೆ ನೀನು ಎತ್ಬಿಡ್ತೀನಿ, ಮಾಡಿಬಿಡ್ತೀನಿ ಅಂತ ಅವತ್ತು ಸುದ್ದಿ ಹೇಳಿದ್ರು. ನನ್ನ ವಾರ್ಡ್ ಯಾಕಂದರೆ ಅವರು ನಮಗೂ ಆಗಲ್ಲ ಅಂತ ನಾವು ಮಾತಾಡ್ತಾನೆ ಇರ್ತೀವಿ. ಮಾತಾಡ್ತಾನೆ ನನ್ನ ವಾರ್ಡ್ ವಿಚಾರ ನಮ್ಮ ಶ್ರೀಮತಿಯವರು ಸ್ವಲ್ಪ ಆರೋಗ್ಯ ಸಮಸ್ಯೆ ಇರ್ತಲ್ಲ, ವಾರ್ಡ್ ಸಮಸ್ಯೆ ಹೇಳಕ್ಕೆ ಬಂದಿದೆ. ನಮ್ಮ ಚೀಫ್ ಆಫೀಸರ್ ಹೇಳೋ ಬರತ್ತಲೇ ಏಕಾಏಕಿ ಬಂದ್ಬಿಟ್ಟು ಹಲ್ಲೆ ಮಾಡಿದ್ರೆ ಪಂಚಾಯತಿ CO ಆಫೀಸ್ ಒಳಗೆ ಅಧಿಕಾರಿ ಇದ್ರು, ಪಬ್ಲಿಕ್ ಇದ್ರು, ನಮ್ಮ ಸಮಸ್ಯೆ ಹೇಳ್ಕೊಂಡಿರೋ ವ್ಯಕ್ತಿ ಇದ್ರು. ದೂರ ದಾಖಲಾಗಿದೆ ಈಗ ನಾನು ಸ್ಟೇಷನ್, ಯಾಕಂದ್ರೆ ನನ್ನ ನೋಡಬೇಕಲ್ಲ ಸರ್, ನನ್ನ ಸೇಫ್ಟಿ ನೋಡಬೇಕು, ನನ್ನ ಮನೇನೂ ನೋಡಬೇಕಲ್ಲ. ನಾವು ನಾಳೆ ದಿನ ನಾನು ಒಬ್ಬೊಬ್ಬನೇ ಓಡಾಡ್ತಿರ್ತೀನಿ. ಹೆಚ್ಚು ಕಮ್ಮಿ ಆದರೆ ಯಾರು ನನ್ನ ಸಂಸಾರ ಮತ್ತು ನನ್ನ ತಾಯಿ ನಮ್ಮ ಇದರಲ್ಲಿ ಹೊರಗೆ ಬರ್ತಾರೆ. ಒಂದು ಹಿಂದುಳಿದವ್ರಿಗೆ ಏಕಾಏಕಿ ಹಲ್ಲೆ ಮಾಡ್ತಾನೆ, ಜಾತಿ ಇದ್ರು ಬೈತಾನೆ ಅಂತಂದ್ರೆ ಏನು ಅಂದರೆ ಇವನು ಒಂದು ದಬ್ಬಾಳಿಕೆ ದೌರ್ಜನ್ಯ ಕೇಳಕ್ಕೆ ಬರ್ತಾರೆ.